ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಜೆಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಮೃದ್ಧಿ ಬೆಳ್ಳಿ ರಥದ ಮೂಲಕ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ತಿಂಗಳು 9ನೇ ದಿನಾಂಕದಂದು ನಡೆಯಬೇಕಿದ್ದ ವಾಲ್ಮೀಕಿ ಜಯಂತಿಯನ್ನು ಮೀಸಲಾತಿ ಹೆಚ್ಚಳಕ್ಕಾಗಿ ಸಮುದಾಯದ ಪ್ರಸಾನಂದಪುರಿ ಸ್ವಾಮೀಜಿಗಳು ಧರಣಿಗೆ ಕೂತಿದ್ದ ಹಿನ್ನೆಲೆ ಅಂದು ಆಚರಣೆ ಮಾಡಿರುವುದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಗಿರಿಜನ ನಾಯಕ ಸಮುದಾಯದಿಂದ ಯುವಕರ ಸಂಘದ ವತಿಯಿಂದ ಆಚರಣೆ ಮಾಡಿದರು. ಸಂಜೆ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂತರ ಸಮುದಾಯದ ಮುಖಂಡರಾದ ಕರ್ನಾಟಕ ಮದಕರಿ ಸೇನಾ ಅಧ್ಯಕ್ಷರಾದ ಪ್ರತಾಪ್, ಕೌನ್ಸಿಲರ್ ಪುಟ್ಟ ನರಸಪ್ಪ ಹಾಗೂ ಲಕ್ಷ್ಮೀನಾರಾಯಣ್, ರಂಗನಾಥ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಸಿಡಿರವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರಸ್ವತಿ, ಮಂಜುನಾಥ್, ಸಂಜೀವರಾಯಪ್ಪ, ಮಧುಸೂದನ್, ಸಿದ್ದರಾಜು, ಮಾರುತಿ, ನಾಗರಾಜು, ದೇವರಾಜು, ಹನುಮಂತಪ್ಪ, ರಾಯಪ್ಪ, ರಂಗನಾಥ್, ತಿಮ್ಮರಾಜು, ಕೆಂಪರಾಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಇವತ್ತು ತುಂಬಾ ಖುಷಿಯಾಗಿ ಬಂದಿದ್ದಾರೆ. ಆರ್ಕೆಸ್ಟ್ರಾ ನಡೀತಾ ಇದೆ, ಒಳ್ಳೊಳ್ಳೆ ಕಲಾವಿದರು ನೃತ್ಯ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಆ ಖುಷಿನಲ್ಲಿ ಈ ದಿನವನ್ನ ಎಂಜಾಯ್ ಮಾಡ್ತಾರೆ. ಹೌದಾನೆ? ನಾವಿಲ್ಲಿ ಮಾತಾಡ್ತಾ ನಿಮಗೆ ತೊಂದರೆ ಕೊಡಕ್ಕೆ ಯಾರು ನಡೆಯಿಲ್ಲ, ಎಂಜಾಯ್ ಮಾಡಿ. ಬಟ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅವ್ರನ್ನ ಗೌರವಿಸುವಂತ ಕೆಲಸ ಏನ್ರಿ? ಗೌರವಿಸ್ತೀರಾ?